ಎನ್ಎನ್ಎಂ ಪ್ರೊಡಕ್ಷನ್ ಲಾಂಛನದಲ್ಲಿ ಆತ್ಮಾನಂದ್ ರೈ ನಿರ್ಮಿಸಿರುವ ಮಯೂರ್ ಆರ್ ಶೆಟ್ಟಿ ನಿರ್ದೇಶನದ ಪಿಲಿ ತುಳು ಚಲನಚಿತ್ರ ಫೆಬ್ರವರಿ 4-5ರಂದು ಯುಎಇ, ದುಬೈ ಮತ್ತು ಅಬುಧಾಬಿಯಲ್ಲಿ ಪ್ರೀಮಿಯರ್ ಪ್ರದರ್ಶನ ಹಾಗೂ ಫೆಬ್ರವರಿ 10ರಂದು ತುಳುನಾಡಿನಾದ್ಯಂತ ಬಿಡುಗಡೆಗೊಳ್ಳಲಿದೆ. ಇದರ ಅಂಗವಾಗಿ ಜನವರಿ 22ರಂದು ದುಬೈಯ ಫಾರ್ಚೂನ್ ಏಟ್ರಿಯಂ ಹೋಟೆಲ್ನಲ್ಲಿ ಟಿಕೆಟ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ನಿರೂಪಣೆಯನ್ನ ರಾಜೇಶ್ ಕುತ್ತಾರ್ ಅವರು ನಡೆಸಿಕೊಟ್ರು. ಗಿರೀಶ್ ನಾರಾಯಣ್ ತಂಡದ ಹುಲಿವೇಷ ಕುಣಿತ ಕಾರ್ಯಕ್ರಮಕ್ಕೆ ಇನ್ನಷ್ಟು ಸೊಬಗನ್ನ ನೀಡಿತು. ಈ ಸಂದರ್ಭದಲ್ಲಿ ನಟ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಬೈಲ್, ಚಿತ್ರದ ನಾಯಕ ಭರತ್ ಭಂಡಾರಿ, ನಾಯಕಿ ಸ್ವಾತಿ ಶೆಟ್ಟಿ, ನಿರ್ಮಾಪಕರಾದ ಆತ್ಮರೈ, ಸರೋತ್ತಮ ಶೆಟ್ಟಿ, ಫಾರ್ಚೂನ್ ಗ್ರೂಪ್ ಸಂಸ್ಥೆಯ ಮಾಲಕರಾದ ಪ್ರವೀಣ್ ಕುಮಾರ್ ಶೆಟ್ಟಿ, ಹರೀಶ್ ಶೇರಿಗಾರ್, ಹರೀಶ್ ಬಂಗೇರ, ಸತೀಶ್ ಪೂಜಾರಿ, ದಿನೇಶ್ ಶೆಟ್ಟಿ ಕೊಟ್ಟಿಂಜ ಮೊದಲಾದವರು ಉಪಸ್ಥಿತರಿದ್ದರು. ನೆರೆದಿದ್ದ ಗಣ್ಯರು ಈ ಚಿತ್ರಕ್ಕೆ ತಮ್ಮ ಎಲ್ಲ ಸಹಕಾರವನ್ನ ನಾವು ನೀಡುತ್ತೇವೆ ಹಾಗೂ ತುಳು ಚಿತ್ರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಚಿತ್ರವನ್ನ ವೀಕ್ಷಿಸಿ ಚಿತ್ರವನ್ನ ಯಶಸ್ವಿಗೊಳಿಸಿ ಎಂದು ವಿನಂತಿಸಿದ್ರು. ಮಾತೇರ್ನಲ್ಲ ಸಪೋರ್ಟ್ ಬೆಸ್ಟ್ ವಿಶಸ್ ಮಸ್ತ್ ಆಗತ್ತೆ ಅಂಚೆನೆ ಇದೆ ಬೈದಿ ನಾವು ಮಾತೇರಿಲ್ಲ ಮಸ್ತ್ ಮಸ್ತ್ ಥ್ಯಾಂಕ್ ಯು ಅಣ್ಣ ಮೂಲು ಪ್ರತಿಯೊಂದು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲ ಬಂದಾಗ ಮನಸ್ಸು ಪುಡ್ದು ಅಂತ ಬಿರೋಡ್ ಕೆಲಸ ಮಾಡ್ಕೊಡು ನನ್ನ ಜವಳಿಯ ಬಾರಿ ಒಂದು ಆಶೆ ಈ ಸಿನಿಮಾ ಬಂದಿದ್ದು ಎಲ್ಲರೂ ಮನಸ್ಸು ಬಿಟ್ಟು ಇದರ ಹಿಂದೆ ಕೆಲಸ ಮಾಡಿ ಆದಷ್ಟು ಈ ಸಿನಿಮಾವನ್ನು ಯಶಸ್ವಿ ಮಾಡಿಕೊಡ್ಬೇಕಂದು ಆತ್ಮರೈ ಮತ್ತು ಇನ್ನೊಬ್ಬ ಭಾರತ್ ರಾಮರೈ ಅವರ ಪರವಾಗಿ ನಾನು ಎಲ್ಲರೂ ನೆನಪುಕೊಳ್ತೇನೆ. ದುಂಬತಾದ ಪಿಲಿ ಪಂಡ ಯಾಕಡೆ ವಿಜಯನೇ ಬಲ್ಲಗನೆ ನಮ್ಮ ತುಳುನಾಡ ಸಂಸ್ಕೃತಿದ ಪ್ರತೀಕ ಅವಧಿ ಧಾರ್ಮಿಕ ನಂಬಿಕೆ ಅಂಚನೆ ಐತವೆತ್ತ ನಂಗೆ ಭಾರಿ ಭಕ್ತಿಲ ಅವೇನು ಫಿಲ್ಮದ ಮುಖಾಂತರ ಜನಗಳಿಗೆ ತೆರಿಪವನಂಚಿನ ಅವರ ತುಳು ಭಾಷೆ ಅಪ್ಪ ಭಾಷೆಗೆ ಪ್ರಾಶಸ್ತ್ಯ ಕೊಡೋದು ಅವೇನು ಫಿಲ್ಮದ ಮುಖಾಂತರ ಜನಗಳ ತೋಜವನ ಮಲ್ಲ ಬೇರೆ ಕೈ ಪಡೆದ ಆತ್ಮಾನಂದ ಬೊಕ್ಕ ಭರತ್ರೈ ಅಕಲೆಗೆ ಖಂಡಿತವಾದ ಯಶಸ್ವಿ ಕಡು ನಮ್ಮ ನಂಬುದು ಬಂದಿನ ಕಟೀಲ್ದಪ್ಪ ಅಕಲೆಗೆ ಶ್ರೇಯಸ್ಸಿನ ಕೊರಡು ಅಂಚನೆ ಎಂಕಲ ಯಕ್ಷಗಾನ ಅಭ್ಯಾಸ ಕೇಂದ್ರದ ಸಂಪೂರ್ಣ ಸಹಕಾರಕ್ಕೆ ಏಪಲ ಉಂಟು ಎದುರು ಮಾತೆಲ್ಲ ಬಂದದ್ದು ತುಂಬ ನಿಗಳು ಮಾತೆಲ್ಲ ಬೈದಾರೆ ಬಂದಾಗ ಈ ತುಳು ಮೂವಿ ಬಂದು ಸಪೋರ್ಟ್ ಮಾಡ್ತಾರೆ ಒಂದು ಯಾರು ಎಕಾಡೆಮಿ ತಗೊಂಡಲೆ ಈ ಪ್ರೊಡ್ಯೂಸರ್ ಅವಾರ್ಡ್ ನಮ್ಮ ಹೀರೋ ಅವಾರ್ಡ್ ಹೀರೋಯಿನ್ ಅವಾರ್ಡ್ ಅದೆಲ್ಲ ಮಾಡಿದ್ರು ಒಂದು ತೆಲಿಕೆ ಆ ತೆಲಿಕೆ ಬಂದಾಗ ಈಗ ಮಾತೆಲ್ಲ ನಮ್ಮ ಮಾತೆಲ್ಲ ಈಗ ಸಪೋರ್ಟ್ ಮಾಡ್ಕೊ ಬಂದಾಗಲು ಅದನ್ನ ತೆಲಿಕೆ ಮಾಡ್ಕೊಡು ಇಂಚನ ಈ ಪಿಕ್ಚರ್ನ ಎದುರು ಬಿಟ್ಟುಕೊಳ್ಳೋದು ಇಂಚನ ಈ ತೆಲಿಕೆ ಬಂತು ಇಂಚನ ಈ ತೆಲಿಕೆ ವಿಪರೀತ ಕನ್ನಡ ಬಂದು ಯಾರು ಕಂಡ ಪ್ರಾರ್ಥನೆ ಮಾಡ್ಕೊಂಡು ಭಾರಿ ಖುಷಿ ಆಗುಂಟು ದಾದ ಪಂಡ ಒವೇ ಒಂಜಿ ಕಾರ್ಯಕ್ರಮ ಶುರು ಮಲ್ಪನಾಗ ಈತೊಂಜಿ ಎನರ್ಜಿ ಅವೇ ಇಲ್ಲಿಗೆ ಸಕ್ಸಸ್ ನಿಕ್ ಬತ್ತಿನ ಮಾದರಿಗಳ ಇಂಗ್ಲಿನ ಪಿಲಿ ಮೂವಿದ ತಂಡದ ಪರವಾದ ಸೊಲ್ಮೇಳ ತಂಡ ಒಂದು ನನ್ನ ದುಂಬುಗ್ಲ ನಿಕ್ಲಿನ ಸಪೋರ್ಟ್ ಇಂಗ್ಲೆ ಇಂಚನೆ ಬೋಡು ನಮ್ಮ ಫೋರ್ತ್ಗೆ ದುಬೈಡ್ ದೇರಡ್ 7 ಗಂಟೆದ ಶೋ ಮಾಡ್ತೊಂದಿಲ್ಲ ಇನ್ನು ಡೀಟೇಲ್ಸ್ ಹಿಂಗೆ ಕಳಪವ ಅಂಚನೆ 5 ಬುಕ್ಕಲ್ಲ ನಮ್ಮ ಶೋ ಬರೋದಿಲ್ಲ ಟಿಕೆಟ್ದ ಇನ್ನು ಏತ್ ಟಿಕೆಟ್ ಸೇಲ್ ಆತಂದ್ರೆ 5 ನಮಿತ್ತು ಮಾಡ್ತಿದೆ ಅಂಚನೆ ಅಬುಧಾಬಿ ನಮ್ಮ 11 ತಾರೀಕು ಮಾಡ್ತೊಂದಿಲ್ಲ ಅಂಚನೆ ಇಕ್ಲಿನ ಮಾತೆಲ್ಲ ಸಪೋರ್ಟ್ ಕೊಡು ತುಳು ಅಪ್ಪೆ ಮಾದರೆಲ್ಲ ಎಡೆ ಮಲ್ಕೊಡು ಪಂಡದು ಎನ್ನ ಪಾತ್ರ ಉಂಟಾಗ ಥ್ಯಾಂಕ್ ಯು. ನಾಲ್ಪಾಡು ಬಂದ ಮುಲ್ಪ ಈ ದುಬೈ ಬಂದಕ್ಕೆ ಪ್ರೀತಿ ಬರೋದು ಮಸ್ತ್ ಖುಷಿ ಆಗೋದು ಕೃತಿ ಶೆಟ್ಟಿ ಪಂಡದಲ್ಲಿ ಆ್ಯಕ್ಟ್ ಮಾಡ್ತಾರೆ ನೆಟ್ಟು ಕುಂದಾಪುರದಾರ ಆ್ಯಕ್ಚುಲಿ ಅಂಚ ಅರವಿಂದ್ ಬೋಲಾರ್ ಭೋಜ ರಾಜ್ ಓಮಾಂಜೂರು ಪಡೀಲ್ ನವೀನ್ ಮಾತೆಲ್ಲ ಆ್ಯಕ್ಟ್ ಮಾಡಿದ್ರು ಮಸ್ತ್ ಮಲ್ಲ ಸ್ಟಾರ್ ಕಾಸ್ಟ್ ಉಂಟು. ಕಾರ್ಯಕ್ರಮದ ಕೊನೆಯಲ್ಲಿ ಈ ಚಿತ್ರದ ನಿರ್ಮಾಪಕರಾದ ಆತ್ಮರೈ ಅವರು ನೆರೆದಿದ್ದ ಎಲ್ಲ ಅತಿಥಿಗಳಿಗೆ ಹಾಗೂ ತುಳು ಚಿತ್ರಾಭಿಮಾನಿಗಳಿಗೆ ಧನ್ಯವಾದ ಸಮರ್ಪಿಸಿದ್ರು. ಈ ಚಿತ್ರದ ತಾರಾಂಗಣದಲ್ಲಿ ವಿಜಯಕುಮಾರ್ ಕೊಡಿಯಾಲ್ಬೈಲ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ತ್ರಿಷಾ ಶೆಟ್ಟಿ, ಕೃತಿ ಶೆಟ್ಟಿ, ನವೀನ್ ಡಿ ಪಡೇಲ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಚೂರು, ವಿಸ್ಮಯ್ ವಿನಾಯಕ್, ಸ್ವರಾಜ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ರೂಪಾ ಡಿ ಶೆಟ್ಟಿ, ನಮಿತಾ ಕೂಳೂರು, ಉಮೇಶ್ ಮಿಜಾರ್, ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ ಮಾಣಿಪೆಟ್ಟು, ದೀಪಕ್ ರೈ ಪಾಣಾಚೆ, ಚೇತನ್ ರೈ ಮಾಣಿ ಸೇರಿದಂತೆ ಹಲವಾರು ಪ್ರಬುದ್ಧ ಕಲಾವಿದರು ವಿಭಿನ್ನ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಗಣೇಶ್ ನೀರ್ಚಾಲ್ ಅವರ ಸಂಕಲನ ಈ ಚಿತ್ರಕ್ಕಿದೆ. ಸುಂದರವಾದ 4 ಹಾಡುಗಳಿಗೆ ಮಯೂರ್ ಆರ್ ಶೆಟ್ಟಿ, ಡಿಬಿಸಿ ಶೇಖರ್ ಮತ್ತು ಕೆಕೆ ಪೇಜಾವರ್ ಸಾಹಿತ್ಯ ಬರೆದಿದ್ದಾರೆ.
ಮಣಿಕಾಂತ್ ಕದ್ರಿಯವರ ಸಂಗೀತ ಸಾರಥ್ಯದಲ್ಲಿ ಅದ್ಭುತವಾದ 4 ಹಾಡುಗಳಿವೆ. ತುಳುನಾಡಿನ ಕೋಗಿಲೆಗಳ ಗಾಯನ ಪಟ್ಲಾ ಸತೀಶ್ ಶೆಟ್ಟಿ, ನಿಹಾಲ್ ತಾಬ್ರೋ, ಅನುರಾಧ ಭಟ್, ಕಲಾವತಿ, ಉಜ್ವಲ್ ಆಚಾರ್ ಮೊದಲಾದವರು ಹಾಡಿದ್ದಾರೆ. ಚಿತ್ರಕ್ಕೆ ಸಂದೇಶ್ ವಿಜಯ್ ಸಂಭಾಷಣೆ ಬರೆದಿದ್ದು, ನಿರ್ದೇಶನ ತಂಡದಲ್ಲಿ ಚಿತ್ರ ನಿರ್ದೇಶಕ ತ್ರಿಶೂಲ್ ಶೆಟ್ಟಿ, ಸಂದೇಶ್ ವಿಜಯ್ ಮೊದಲಾದವರು ಕಾರ್ಯನಿರ್ವಹಿಸಿದ್ದಾರೆ. ಪ್ರಚಾರ, ಕಲೆ, ವಿನ್ಯಾಸ ದೇವಿರಯ್ಯವರದಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, UAA.